ಕರ್ನಾಟಕ ರಾಜ್ಯ ಕೌನ್ಸಿಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಯೋಜಿಸಿರುವ ಪ್ರಾಜೆಕ್ಟ್ ಎಕ್ಸಿಬಿಷನ್ನಲ್ಲಿ ನಗರದ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷದ ಪ್ರದರ್ಶನದಲ್ಲಿ 2 ಅತ್ಯುತ್ತಮ ಪ್ರಾಜೆಕ್ಟ್ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಬೆಂಗಳೂರಿನ ಯೋಜನಾ ಪ್ರದರ್ಶನ ವತಿಯಿಂದ ಆಗಸ್ಟ್ 10 ಮತ್ತು 11ರಂದು ದಾವಣಗೆರೆಯ ಬಾಪೂಜಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ರಾಜ್ಯ ಕೌನ್ಸಿಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಾಜೆಕ್ಟ್ ಎಕ್ಸಿಬಿಷನ್ ಆಯೋಜಿಸಿದ್ದು, ಇದರಲ್ಲಿ ಮಂಗಳೂರಿನ ವಾಮಂಚೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷದ ಪ್ರದರ್ಶನದಲ್ಲಿ 2 ಅತ್ಯುತ್ತಮ ಪ್ರಾಜೆಕ್ಟ್ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮಂಗಳೂರಿನ ವಾಮಂಚೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ 10 ವಿದ್ಯಾರ್ಥಿಗಳ ತಂಡಗಳ ಪೈಕಿ 6 ತಂಡಗಳು ಪ್ರಾಜೆಕ್ಟ್ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಿದ್ದವು. ಈ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸಿದ್ದ ರಾಜ್ಯದ ಒಟ್ಟು 150 ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳ 2 ತಂಡಕ್ಕೆ ಕರ್ನಾಟಕ ಬೆಸ್ಟ್ ಪ್ರಾಜೆಕ್ಟ್ ಅವಾರ್ಡ್ ದೊರಕಿದೆ. ಇದು ಈ ಕಾಲೇಜಿಗೆ ಹೆಮ್ಮೆಯ ವಿಚಾರವಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜ ಅವರು ಹೇಳಿದರು. We got in the 2 projects, the best projects. At this juncture, I would like to say we are celebrating and enjoying. This should be an encouragement to the students, the other batches. I think should have had the program in front of the students, where it becomes an inspiration to all the students. Well, I hope that such things would come in the future. I appreciate the hard work of all the project coordinators, the guides, and the former principal, Dr. Gonsalves, and also Dr. Rio de Souza. Thank you very much. I am very happy about it, and I wish you all the best. ಆಟೋಮೇಟೆಡ್ ಯೂನಿಯನ್ ಓವರ್ ಟಚ್ ಎನೇಬಲ್ಡ್ ಸ್ಟೀಮ್ ಹಾಗೂ ವರ್ಚುವಲ್ ಕನ್ನಡಿ ಪ್ರಾಜೆಕ್ಟ್ಗಳಿಗೆ ಪ್ರಶಸ್ತಿ ಲಭಿಸಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಇಂಜಿನಿಯರಿಂಗ್ ಶಾಖೆಯ ಪ್ರಾಧ್ಯಾಪಕ ಗಾಂಧಿ ಮಥಿನಾಥನ್ ಅವರ ಮಾರ್ಗದರ್ಶನದಲ್ಲಿ ಡೇವಿಡ್ ಜಾನ್ ಸಲ್ಡಾನಾ ಮತ್ತು ತಂಡದ ಸದಸ್ಯರಾದ ಅಡ್ಲಿನ್ ಡಿಸೋಜಾ, ಅಶ್ವಿನಿ ವಿ ಕೊಠಾರಿ ಮತ್ತು ಮಧುಶ್ರೀ ಟಿ ಚನಾನ್ ಅವರು ಈ ಯೋಜನೆಯನ್ನ ಕೈಗೊಂಡಿದ್ದಾರೆ. ಇನ್ನು ವರ್ಚುವಲ್ ಕನ್ನಡಿಯನ್ನ ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಇಲಾಖೆಯ ಪ್ರಾಧ್ಯಾಪಕ ನಿಶಾ ಅವರ ಮಾರ್ಗದರ್ಶನದಲ್ಲಿ ರಂಜಿತ್ ಕುಮಾರ್ ಬಿ ಮತ್ತು ತಂಡದ ಸದಸ್ಯರು ಈ ಯೋಜನೆಯನ್ನ ಕೈಗೊಂಡಿದ್ದಾರೆ. ಈ ಯೋಜನೆಯು ಗ್ರಾಹಕರನ್ನ ತಮ್ಮ ಆಯ್ಕೆಯ ಉಡುಪುಗಳೊಂದಿಗೆ ಒಂದು ವಾಸ್ತವ ಕನ್ನಡಿಯಲ್ಲಿ ವೀಕ್ಷಿಸಲು ಅನುವು ಮಾಡಿಕೊಡುವ ಒಂದು ಉತ್ಪನ್ನವಾಗಿದೆ. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ರೆವರೆಂಡ್ ಫಾದರ್ ರೋಹಿತ್ ಡಿಕೋಸ್ತಾ, ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಜಾ, ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೋಸೆಫ್ ಗೋನ್ಸಾಲಿಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.